ಯಾವತ್ತು ಪ್ರೊಡ್ಯೂಸರಿಗೆ ಪಾಕೆಟಿಗೆ ಹೊಡಿಬಾರ್ದು. ನಾವು ದುಡ್ಡು ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ, ನಾವು ಕತೆ ಹೇಳಲಿಕ್ಕೆ ಬಂದವರು. ಟ್ರೈಲರ್ ಏನ್ ನೋಡಿದ್ರೆ ಹಾಗೆ ಇರ್ತದೆ ಸಿನಿಮಾ. ಸೊ ಟ್ರೈಲರ್ ನೋಡಿದವರೊಮ್ಮೆ ನೋಡಿ ಅದರಲ್ಲಿ ನಿಮಗೆ ಏನು ಅನುಭವ ಕೊಡ್ತೋ ಅದೇ ಅನುಭವ ನಿಮಗೆ ಸಿನಿಮಾದಲ್ಲಿಯೂ ಸಿಗ್ತದೆ. ಸೊ ಎಂಡ್ ಆಫ್ ದ ಡೇ ಒಂದು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಸಿನಿಮಾಕ್ಕೆ ಅಮ್ಮ ಇದ್ದ ಹಾಗೆ, ಆಯ್ತಾ. ಸೊ ಹಾಗಾಗಿ ಒಂದು ಅಮ್ಮನನ್ನು ಕನ್ವಿನ್ಸ್ ಮಾಡುವಷ್ಟು ಇದ್ದದ್ದು ನಮಗೆ ಕೆಲಸ. ಸಿನಿಮಾ ಯಾಕೆ ಮಾಡ್ತಿದ್ದೀರಿ ಅಂತ ಬಂದದುಂಟು, ತುಳುವಾಗ್ಲಿ ಕನ್ನಡ ಆಗಲಿ ಸಿನಿಮಾ ಯಾಕೆ ಮಾಡಿದ್ದೀರಿ ಅಂತ ಕೇಳಿದವರಿದ್ದಾರೆ. ಈಗ ಕಲಾವಿದನಾಗಿ ಶ್ರೀಮುಖ ಡ್ಯೂಡ್ ದಾಮೋದರನಾಗಿ ಯಾವಾಗ ಬದಲಾಗ್ತಾರೆ, ಅದರ ಪ್ರಿಪರೇಷನ್ ಹೇಗಿತ್ತು ಅಂತ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳಿ. ಲೈಕ್ ಡ್ಯೂಡ್ ದಾಮೋದರ ಆಗಿ ಮಾಡಬೇಕು ಅಂತ ಹೇಳಿದಾಗ, ಈಗ ನಿಮ್ಮ ಕಂಟೆಂಟ್ ನಾವು ಟ್ರೈಲರ್ ಟೀಸರ್ ನೋಡಿದಾಗ ನಮಗೆಲ್ಲೋ ಶ್ರೀಮುಖ ಅವರು ಹೊಸಬ್ಬರು ಅಂತ ಒಂದು ಅನುಭವ ಆಗ್ತಾ ಇಲ್ಲ ನೋಡಿದಾಗ. ಬಟ್ ನಮಗೆ ಗೊತ್ತಿಲ್ಲ ನಿಮ್ಮ ಹಿನ್ನೆಲೆ, ನೀವು ಯಾರು, ಆಕ್ಟಿಂಗ್ ಫೀಲ್ಡಿಗೆ ಹೇಗೆ ನಿಮಗೆ ಸಂಬಂಧ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ. ನಾನು ಯಕ್ಷಗಾನದ ಬ್ಯಾಕ್ಗ್ರೌಂಡ್ ಇರುವವ. ನಾನು ಯಕ್ಷಗಾನದಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳದೆ ಹೋದ್ರು ನನ್ನ ಫ್ಯಾಮಿಲಿಯಲ್ಲಿ ಬಹಳಷ್ಟು ಜನ ಯಕ್ಷಗಾನದವರು, ಮೇಳದಲ್ಲಿದ್ದವರು. ನನ್ನ ಅಜ್ಜ ಪೆರೋಡಿ ನಾರಾಯಣ್ ಭಟ್ ಅಂತ ಹೇಳಿ, ಅವರು ಮೂಲ್ಕಿ ಮೇಳದ ಯಜಮಾನರಾಗಿದ್ರು. ಮತ್ತೆ ತಂದೆ ಕಟೀಲ್ ಮೇಳದಲ್ಲಿ ಇದ್ದವರು, ಅಥವಾ ತಂದೆಯ ತಂದೆ ಯಕ್ಷಗಾನ ಪ್ರಸಂಗಗಳನ್ನು ಬರೆದವರು ಗೋವಿಂದ ಭಟ್ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಮತ್ತೆ ಯಕ್ಷಗಾನದ ಬ್ಯಾಕ್ಗ್ರೌಂಡ್ ತುಂಬಾ ಉಂಟು. ಕಲಾವಿದರ ಫ್ಯಾಮಿಲಿ. ನನ್ನ ತಾಯಿ ಆರ್ಟಿಸ್ಟ್, ಅಂದ್ರೆ ಪೋರ್ಟ್ರೇಟ್ ಪೇಂಟಿಂಗ್ಸ್ ಎಲ್ಲ ಚಿತ್ರ ಕಲಾವಿದರು. ಮತ್ತೆ ನಾನು ಚಿಕ್ಕವನಿದ್ದಾಗ ಜೀವನ್ ರಾಮ್ ಸುಳ್ಯ ಅಂತ ಹೇಳಿ ಬಹುದೊಡ್ಡ ರಂಗಕರ್ಮಿ, ಆಯ್ತು, ಅವರ ಅಂಡರಲ್ಲಿ ಒಂದು ಸ್ವಲ್ಪ ಪಳಗಿದವ. ಸುಳ್ಯದಲ್ಲಿ ರಂಗಮನೆ ಅಂತ ಉಂಟು. ಸೊ ನಿಮ್ಗೆ ನಾಟಕದವ್ರ ಹತ್ರ ಯಾರ ಹತ್ರ ಕೇಳಿದ್ರು ಅವ್ರನ್ನ ಗುರ್ತೊಂಡ್ರೆ, ಜೀವನ್ ರಾಮ್ ಸುಳ್ಯ ಅಂತ ಹೇಳಿ ಒಳ್ಳೆ ಕಲಾವಿದರು, ಆಯ್ತಾ. ಅಂತ ನಿರ್ದೇಶಕರ ಅಂಡರಲ್ಲಿ ನಾನು ನನ್ನ ಚೈಲ್ಡ್ಹುಡ್ ಕಳೆದಿದ್ದೇನೆ. ಹಾಗಾಗಿ ನಾಟಕ ಅಂತ ಹೇಳೋದು ಒಂದು, ಅಥವಾ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳೋದು ತುಂಬ ಕನಸು, ಅಥವಾ ಜೀವನದಲ್ಲೆಲ್ಲ ಅದನ್ನೇ ಅಲ್ವಾ ಮಾಡೋದು ಹೇಗಿದ್ರು. ಹಾಗಾಗಿ ಆ್ಯಕ್ಟಿಂಗ್ ಅಂತ ಹೇಳೋದು ಎಲ್ರಿಗೂ ಬರುವಂಥದ್ದೇ. ಮತ್ತು ಡ್ಯೂಡ್ ದಾಮೋದರನಿಗೆ ಒಂದು ಪ್ರೇರೇಪಣೆ, ನಾನು ಬಹಳ ಇಷ್ಟಪಟ್ಟ ಆ್ಯಕ್ಟರ್ ಅಂತ ಹೇಳಿದರೆ, ಯಂಗ್ಸ್ಟರ್ ಆಗಿರುವಾಗ, ನಾನು ಯಂಗ್ಸ್ಟರ್ ಆಗಿರುವಾಗ ಕಮಲ್ ಹಾಸನ್ ಅವರ ಆ್ಯಕ್ಟಿಂಗನ್ನು ತುಂಬ ಇಷ್ಟಪಟ್ಟಿದ್ದೇನೆ ನಾನು. ಕಮಲ್ ಹಾಸನ್ ಅವರದ್ದು ಪುಷ್ಪಕ ವಿಮಾನ ಮೂವಿ ನೋಡಿದ್ರೆ ನಿಮಗೆ ಆಯ್ತಾ, ಅವರ ಮಾತುಗಳೇ ಇಲ್ಲ ಆಯ್ತಾ, ಅವರ ಎಕ್ಸ್ಪ್ರೆಷನ್ಸ್ ಇರ್ಬೋದು ಆಯ್ತಾ, ಅದನ್ನು ನಾನು ಬಹುವಾಗಿ ಇಷ್ಟಪಟ್ಟಿದ್ದೇನೆ. ಅದರಲ್ಲಿ ಇದ್ದ ಕಮಲ್ ಹಾಸನ್ ನಾನು ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೇನೆ ಈ ಮೂವಿಗೆ, ಖಂಡಿತವಾಗಿ ತಗೊಂಡಿದ್ದೇನೆ. ಬಟ್ ಅದರಲ್ಲಿ ಅವರು ಪೆದ್ದ ಕ್ಯಾರೆಕ್ಟರ್ ಅಲ್ಲ ಆಯ್ತಾ, ಇದರಲ್ಲಿ ಇವನು ಪೆದ್ದ ಕ್ಯಾರೆಕ್ಟರ್ ಆಯ್ತಾ. ಬಟ್ ಅವರ ಎಕ್ಸ್ಪ್ರೆಷನ್ ನಾನು ತುಂಬ ಬಹುವಾಗಿ, ಅಂದರೆ ಕೆಲವು ಸೀರಿಯಸ್ ಸೀನ್ಸ್ ಇರ್ಬೋದು ಅಥವಾ ಲಾಸ್ಟಿಗೆ ಬರೋ ಕೆಲವು ಸೀನ್ಸ್ ಇರ್ಬೋದು, ಅದನ್ನು ತುಂಬ ಇನ್ಸ್ಪಿರೇಷನ್ ಆಗಿ ಡೆಫಿನೆಟ್ ಆಗಿ ತಗೊಂಡಿದ್ದೇನೆ. ಅವ್ರದ್ದೊಂದು ಇನ್ಸ್ಪಿರೇಷನ್ ಇದೆ ಇದಕ್ಕೆ. ಬಟ್ ಅದು ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ ತುಂಬ ಬಿಲ್ಡ್ ಆದದ್ದೇ. ಇದೊಂದೆರಡು ಇನ್ಸ್ಪಿರೇಷನ್ಸ್ ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ ಕಂಪ್ಲೀಟಾಗಿ ಬಿಲ್ಡ್ ಮಾಡಿದ್ದೇವೆ. ನಾವು ಕಂಡ ಕೆಲವು ಜನಗಳೇ ಇರ್ಬೋದು, ಮತ್ತೆ ನಮ್ಮೊಳಗಿರುವ ಕೆಲವು ವ್ಯಕ್ತಿತ್ವವೇ ಇರ್ಬೋದು. ಬಹುಶಃ ಇದರದ್ದು ನೀವು ಶೂಟಿಂಗ್ ನಿಮ್ಮ ಅಜ್ಜಿ ಮನೆಯಲ್ಲ, ನಿಮ್ಮ ಫ್ಯಾಮಿಲಿ ಮನೆಯಲ್ಲ ಮಾಡಿದ್ದೀರಿ ಅಂತ ಹೇಳ್ಬೋದು. ಹೌದು. ಆದಷ್ಟು ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಎಗೇನ್ ಸೊ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಕಂಫರ್ಟೆಬಿಲಿಟಿ ಬೇಕು. ನಾವು ಆದಷ್ಟು ಈಗ ಬೇರೆಯವರ ಮನೆಯಲ್ಲಿ ಹೋಗಿ ನಾನು ಮಧ್ಯರಾತ್ರಿ 2 ಗಂಟೆಗೆ ಶೂಟ್ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗ್ತದೆ, ಮತ್ತೆ ನಮಗೆ ಆ ಫ್ರೀಡಮ್ ಇರೋದಿಲ್ಲ ಮಾಡೋದು ಆಯ್ತು. ಇಲ್ಲಿ ನಮ್ಮ ಅಜ್ಜಿಯ ಮನೆ ಆದ್ರೆ ಏನಾಗ್ತದೆ, ನಿಮಗೆ 2 ಗಂಟೆಗೆ ಮಾಡಿ 3 ಗಂಟೆಗೆ ಮಾಡಿ ಅವ್ರ ಸಪೋರ್ಟ್ ಇರ್ತದೆ, ನಮ್ಮದೇ ಅಲ್ಲ ಮನೆ ಅಂತ ಹೇಳೋ ಒಂದು ಫೀಲ್ ಇರ್ತದೆ ಆಯ್ತಾ. ಹಾಗಾಗಿ ಆ ಒಂದು ಕಂಫರ್ಟೆಬಿಲಿಟಿ ನಮಗೆ ಗ್ಯಾರಂಟಿ ಇತ್ತು. ನಿಮಗೆ ಕೆಲವು ಮಾರ್ನಿಂಗ್ ಸೀನ್ಸ್ ಇದೆ, ಡೇ ಟೈಮ್ ಇದು ಸೀನ್ಸ್, ಇಂಡೋರ್ ಸೀನ್ಸ್, ಅದನ್ನು ನಾವು ಕತ್ತಲೆ ತೆಗೆದಿದ್ದೇವೆ. ಕತ್ತಲೆ 3 ಗಂಟೆಗೆ ಆ ಲೈಟನ್ನು ಇಟ್ಟು ನಿಮಗೆ ನೋಡಿದರೆ ಡೆಫಿನೆಟ್ ಆಗಿ ಒಂದೇ ಒಂದು ಕಡೆ ಅದು ಅನಿಸೋದಿಲ್ಲ ಅದು ರಾತ್ರಿ ತೆಗೆದದು ಅಂತ ಹೇಳಿ. ಹಾಗೆ ಲೈಟಿಂಗ್ ಇಟ್ಟಿದ್ದಾರೆ, ವಿಂಡೋದಿಂದ ಸೂರ್ಯನ ಬೆಳಕು ಬರ್ತಾ ಉಂಟು ಆಯ್ತಾ. ಸೊ ಹಾಗಿರೋ ಸೀನ್ ನಾವು ಮಾಡಿದ್ದೇವೆ. ಇಮಿಡಿಯೇಟ್ ರಾತ್ರಿದ ಕೆಲವು ಸೀನ್ಸ್ ಮಾಡಿ ಟಪಕ್ ಅಂತೇಳಿ ಸಿದ್ದು ಅವರು ಲೈಟ್ ಹೊರಗಡೆ ಸೂರ್ಯನ ಬೆಳಕನ್ನು ಬರುವ ಹಾಗೆ ಲೈಟ್ ಇಟ್ಟರು. ಶೂಟಿಂಗ್ ಆದ ಮಧ್ಯರಾತ್ರಿ 2 ಗಂಟೆಗೆ ಸೂರ್ಯನ ಬೆಳಕು ಬರ್ತದೆ. ಅದೇ ಅವರ ಕ್ರಿಯೇಟಿವಿಟಿಗೆ ತುಂಬ ಸಿಕ್ಕಿದೆ ಇದು ಆಯ್ತಾ. ಆದರೂ ಹೇಗೆ ಹೇಳೋದು, ನಿಮಗೆ ತುಂಬ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡಬೇಕಾಯ್ತು ಅವರಿಗೆ. ಹಾಗಾಗಿ ಅವರ ಕ್ರಿಯೇಟಿವಿಟಿಗೆ ತುಂಬ ಬೆನಿಫಿಟ್. ಎಲ್ಲರಿಗೂ ಹಾಗೆ ಒಂದು ಲೋ ಬಜೆಟ್ ಅಥವಾ ಒಂದು ಒಳ್ಳೆ ಬಜೆಟ್, ಲೋ ಬಜೆಟ್ ಹೇಳುದಿಲ್ಲ ನಾನು, ಒಳ್ಳೆ ಬಜೆಟ್ ಸಿನಿಮಾ, ಒಂದು ಒಳ್ಳೆ ಬಜೆಟ್ ಸಿನಿಮಾ, ಹೌದು ಆಯ್ತಾ, ಒಂದು ಒಳ್ಳೆ ಬಜೆಟ್ ಸಿನಿಮಾವನ್ನು ಮಾಡಬೇಕಾದ್ರೆ ಮತ್ತೆ ಫಸ್ಟ್ ಟೈಮರ್ಸ್ ಸಿನಿಮಾ ಮಾಡಬೇಕಾದ್ರೆ ಯಾವಾಗ ನಾವು ಟೈಮಿಂದ ಕನ್ಸ್ಟೆಂಟ್ ಇಟ್ಕೊಂಡಿರ್ತೇವೆ, ಆವಾಗ ನಿಮಗೆ ನಿಮ್ಮ ಸ್ಕಿಲ್ ತೋರಿಸ್ಲಿಕ್ಕೆ ಒಳ್ಳೆ ಒಂದು ಅಪರ್ಚುನಿಟಿ ಆಯ್ತಾ. ಪ್ರತಿಭೆಗಿಂತ ಜಾಸ್ತಿ ನಿಮ್ಮ ಕ್ರಿಯಾಶೀಲತೆ ತೋರಿಸ್ಲಿಕ್ಕೆ ಒಳ್ಳೆ ಅಪರ್ಚುನಿಟಿ ಹಾಗೆ. ಸೊ ಹಾಗಾಗಿ ರಾಮಾಯಣ ಕನ್ನಡ ಜನತೆಗೆ ಏನ್ ಹೇಳಲಿಕ್ಕೆ ಹೊರಟಿದೆ ಅಂತ, ಏನ್ ಸಿಗುತ್ತೆ ಈಗ ಒಂದು 100 ರೂಪಾಯಿ ಕೊಟ್ಟು ಬಂದಂತಹ ಒಬ್ಬ ಆಡಿಯನ್ಸ್ಗೆ ಈ ಸಿನಿಮಾದಿಂದ ಏನ್ ಸಿಗ್ಲಿಕ್ಕಿದೆ? ಒಂದು ಒಳ್ಳೆ ಕತೆ ಸಿಗ್ತದೆ, ಒಂದು ಒಳ್ಳೆಯ ಕಥೆಯ ಜೊತೆಗೆ
ಕಾಮಿಕಲ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಎಂಟರ್ಟೈನ್ಮೆಂಟ್ ಇದೆ ಆಯ್ತಾ. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್, ಕಚಗುಳಿ ಇಡುವ ಹಾಸ್ಯ ಅಂತ ಹೇಳ್ತೇವೆ ನಾವು. ನೋಡಿದಲ್ಲ ನೀವು, ಟ್ರೈಲರ್ ಏನು ನೋಡಿದ್ರೆ ಹಾಗೆ ಇರ್ತದೆ ಸಿನಿಮಾ. ಸೊ ಟ್ರೈಲರ್ ನೋಡಿದವರೊಮ್ಮೆ ನೋಡಿ ಅದರಲ್ಲಿ ನಿಮಗೆ ಏನು ಅನುಭವ ಕೊಡ್ತೋ ಅದೇ ಅನುಭವ ನಿಮಗೆ ಸಿನಿಮಾದಲ್ಲಿಯೂ ಸಿಗ್ತದೆ ಆಯ್ತಾ. ಸೊ ಅದು ಗ್ಯಾರಂಟಿ. ಇದರೊಟ್ಟಿಗೆ ಒಂದು ಒಳ್ಳೆ ಇಮೋಷ್ನಲ್ ಕತೆ ಇದೆ. ಇಮೋಷ್ನಲ್ ಕತೆ ಅಂತ ಹೇಳಿದರೆ ವಿತ್ ಒನ್ ಗುಡ್ ಎಂಡಿಂಗ್, ಒಂದು ಸರ್ಪ್ರೈಸ್ ಎಂಡಿಂಗ್ ಇದೆ. ಹಾಗಾಗಿ ಇಟ್ ವಿಲ್ ಬಿ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಈಗ ಹೊಸಬರ ತಂಡ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಒಬ್ಬ ನಿರ್ಮಾಪಕರಿಗೆ ಒಂದು ಚಾಲೆಂಜ್ ಇರುತ್ತೆ. ಏನಂತ ಹೇಳಿದರೆ, ನಾನು ಹಣ ಹಾಕ್ತೇನೆ ಹೌದು, ಇವರನ್ನು ಹೇಗೆ ನಂಬುದು, ಇವರ ಕತೆ ವರ್ಕೌಟ್ ಆಗ್ತದೆ ಇಲ್ವಾ, ನಾನು ಹಾಕಿದ ಹಣ ರಿಟರ್ನ್ಸ್ ತೆಗೆಯೋದು ಹೇಗೆ, ಈ ಒಂದು ಆಲೋಚನೆಗಳು ನಿರ್ಮಾಪಕರು ಸಿಕ್ಕಿದ್ದು ಹೇಗೆ? ನನಗೆ ಈ ಸ್ಕ್ರಿಪ್ಟಿಂಗ್ ಎಲ್ಲ ಆಗ್ತಾ ಇರುವಾಗ, ಕತೆ ಬಿಲ್ಡ್ ಆದ ಮೇಲೆ, ನಾನು ನಿಮಗೆ ಗೊತ್ತಿರ್ಬೋದು wolpa.in ಅಂತೆ, wolpa ಅಂತ ಹೇಳಿ, ಹೌದು ಅದರದ್ದು ಫೌಂಡರ್ಸ್ ವಿಜಯನ್ ಶೆಣೈ ಮತ್ತೆ ಕಿರಣ್ ಶೆಣೈ ಅಂತ, ಈಗ ಮಂಗಳೂರು ಸಿಟಿ ಅಂತ ಹೇಳಿ ಒಂದು ಪೇಜ್ ನಡೆಸ್ತಾ ಇದ್ದಾರೆ ವಿಜಯನ್ ಶೆಣೈ ಅವರು. ಅವರನ್ನು ಪರಿಚಯ ನನಗೆ. ಸೊ ಒಂದು ಮೂವಿ ಪ್ರಮೋಷನ್ನ ಬಗ್ಗೆ ಮಾತಾಡುವ ಅಂತೇಳಿ ಸ್ಟಾರ್ಟಿಂಗ್ಗೆ ಅವ್ರ ಹತ್ರ ಹೀಗೆ ಮಾತಾಡಿ ಕೂತಾಗ ಪ್ರೊಡ್ಯೂಸರ್ ಇಲ್ಲದೆ ಮಾಡ್ತೀರಾ, ಇದ್ದು ಮಾಡ್ತೀರಾ, ಹಾಗೆ ಹೀಗೆ ಆಯಿತು. ಪ್ರೊಡ್ಯೂಸರ್ ಇದ್ದು ಮಾಡಿ, ಆಗ ಮೂವಿ ಒಂದು ಅಪ್ಲಿಫ್ಟ್ ಆಗ್ತದೆ ಅಂತಾಯಿತು. ಸೊ ಅವರ ಥ್ರೂ ಅಲ್ಲಿ ನನಗೆ ರಾಘವೇಂದ್ರ ಕುಡು ಅವರ ಪರಿಚಯ ಆಯಿತು. ನಮ್ಮ ನಿರ್ಮಾಪಕರು ಆಯಿತಾ. ಅವರಿಗೆ ನಾವು ಕತೆ ಹೇಳ್ತೇವೆ, ಸ್ಕ್ರಿಪ್ಟ್ ಹೇಳ್ತೇವೆ ಅಂತ ಹೇಳಿ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಂಡೆವು. ನಾನು ರಾಘವೇಂದ್ರ ಕುಡು ಅವರು ಬರ್ತಾರೆ, ನಾನು ಅವರ ಎದುರು ಕತೆ ಹೇಳುದು ಅಂತ ಹೇಳಿ ಪ್ಲಾನಲ್ಲಿ ರೆಡಿಯಾಗಿ ಹೋಗಿದ್ದೆ. ಅದು wolpa.ದ ಆಫೀಸಲ್ಲೇ ಆದದ್ದು ಆ ದಿವಸ ಅವರ ಫ್ಯಾಮಿಲಿಯವರು, ಅಂದರೆ ಹೆಂಡತಿ, 2 ಮಕ್ಕಳು, ಅಪ್ಪ ಅಮ್ಮ, ಹೀಗೆ ಎಲ್ಲರೂ ಬಂದಿದ್ರು ಆಯ್ತಾ ಕತೆ ಕೇಳಲಿಕ್ಕೆ. ನನಗೆ ಆಶ್ಚರ್ಯ ಇವರ ಇಂಟ್ರೆಸ್ಟ್ ನೋಡಿ ಆಯ್ತಾ. ಫುಲ್ ಕತೆ ಕೇಳಿದ್ರು. ನಾನು ಇಡೀ ಸ್ಕ್ರಿಪ್ಟನ್ನು ನರೇಟ್ ಮಾಡ್ತಾ ಹೋದೆ. ಎಲ್ಲ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡ್ತಾ ಇಡೀ ಸ್ಕ್ರಿಪ್ಟನ್ನು ನರೇಟ್ ಮಾಡಿದೆ. ಒಂದು ಸ್ಟೋರಿ ಟೆಲ್ಲಿಂಗ್, ಅದು ಆಕ್ಷನ್ ಮಾಡಿ ಅಂದರೆ ನಿತ್ತಲ್ಲ ಕೂತ್ಕೊಂಡೆ ಹೇಳುವಾಗ ದಾಮೋದರ್ ಸತ್ಯ ಸರ್ ಪ್ರಾಮಿಸ್ ಅಂತ ಹೇಳಿದ ಅಂತೇಳಿ ಹಾಗೆ ಮಾಡ್ತಾ ಎಕ್ಸ್ಪ್ರೆಸ್ ಮಾಡ್ತಾ ಹೋದೆ. ಫುಲ್ ಇಡೀ ಕತೆ ಕೇಳಿದ್ರು. ಅವರಿಗೆ ಒಂದು ಎಲ್ಲೆಲ್ಲ ಸೀನ್ ಬಂತು ಅಲ್ಲೆಲ್ಲ ನಗಾಡಿದ್ರು, ಎಲ್ಲಿ ಇಮೋಷನ್ಸ್ ಇತ್ತು ಅಲ್ಲಿ ಅವರು ಇನ್ವಾಲ್ವ್ ಆಗಿ ಅವ್ರಿಗೆ ಕಣ್ಣು ತುಂಬಿತ್ತು, ಎಲ್ಲೆಲ್ಲ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ರು ಅಥವಾ ಅಷ್ಟು ಇನ್ವಾಲ್ವ್ ಆದರು ಪ್ರಾಜೆಕ್ಟಲ್ಲಿ. ಅದಾದ ಮೇಲೆ ಸೀದಾ ಕೊಡೋರು ಕೇಳಿದ್ದು ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಮಾಡುವ ಅಂತ ಹೇಳಿ. ಮತ್ತು ನಾನು ಹೇಳಿದೆ ಸರಿ ನಮ್ಮದು ಆಲ್ಮೋಸ್ಟ್ ರೆಡಿ ಉಂಟು, ಇನ್ನೇನೋ ಬೇಕು ನಮಗೆ ಪ್ರಿಪರೇಷನ್ಸಿಗೆ, ಅದನ್ನೆಲ್ಲ ನಾವು ಪ್ಲ್ಯಾನ್ ಮಾಡ್ತೇವೆ, ಅರ್ಜೆಂಟ್ ಮಾಡೋದು ಬೇಡ, 1-2 ತಿಂಗಳಲ್ಲಿ ಸ್ಟಾರ್ಟ್ ಮಾಡುವ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಅವರು ತುಂಬ ಖುಷಿಯಾದರು. ಇದರೊಟ್ಟಿಗೆ ನಾವೇನು ಹೇಳಿದೆವು ಅಂದರೆ ರಿಸ್ಕ್ ಫ್ರೀ ಬಜೆಟಲ್ಲಿ ಮಾಡುವ ಅಂತೇಳಿ. ಯಾವತ್ತು ಪ್ರೊಡ್ಯೂಸರಿಗೆ ಪಾಕೆಟಿಗೆ ಹೊಡಿಬಾರ್ದು. ನಾವು ದುಡ್ಡು ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ, ನಾವು ಕತೆ ಹೇಳಲಿಕ್ಕೆ ಬಂದವರು ಆಯ್ತಾ. ಹಾಗಾಗಿ ಒಳ್ಳೆ ಮಾತು ಬಾರಿ ಅಪರೂಪದವರು ಮಾತ್ರ ಹೇಳ್ತಾರೆ ಆಯ್ತು. ಹಾಗಾಗಿ ಕತೆ ಹೇಳುವ ಇಂಟೆನ್ಷನಲ್ಲಿ ಬಂದವರು ನಾವು. ಹಾಗೆ ಅವರಿಗೆ ಒಂದು ರಿಸ್ಕ್ ಫ್ರೀ ಬಜೆಟಲ್ಲಿ ಮಾಡುವ ಅಂತ ಹೇಳಿಯೇ ನಾನು ಪಿಚ್ ಮಾಡಿದ್ದು. ಹಾಗಾಗಿ ಅವರಿಗೆ ಇಂಟ್ರೆಸ್ಟ್ ಬಂತು, ನಮ್ಮ ಮೇಲೆ ನಂಬಿಕೆ ಬರಬೇಕಾದ್ದು ಮೇಯ್ನ್. ಸೊ ಪ್ರಾಜೆಕ್ಟ್ ಮೇಲೆ, ಕತೆ ಮೇಲೆ ನಂಬಿಕೆ ಬಂತು, ನಮ್ಮ ಮೇಲೆ ನಂಬಿಕೆ ಬರಬೇಕಾದ್ದು. ನಾವು ಅವರಿಗೆ ಏನು ಪ್ರಾಮಿಸ್ ಮಾಡಿದ್ದೇವೆ ಬಜೆಟಲ್ಲಿ ಅದರ ಒಳಗೇ ಮುಗಿಸಿದ್ದೇವೆ ಆಯ್ತು. ಹಾಗಾಗಿ ಇವತ್ತಿಗೂ ಅವರಿಗೆ ನಮ್ಮ ಮೇಲೆ ಆ ನಂಬಿಕೆ ಉಂಟು. ಅವರು ಮೂವಿ ಮುಗಿದ ಮೇಲೆ ಪ್ರತಿ ಹಂತದಲ್ಲಿಯೂ ಮೂವಿಯನ್ನು ನೋಡಿದ್ದಾರೆ, ಯಾವ ಹಂತದಲ್ಲಿ ಬಂದಿದೆ, ಏನು ಬಂದಿದೆ. ಈ ಇದರಲ್ಲಿ ಅವರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಒಂದು ಕ್ಯಾರೆಕ್ಟರ್ ಕೂಡ ಅವರು ಪ್ಲೇ ಮಾಡಿದ್ದಾರೆ. ಅವರು ಫಸ್ಟ್ ಟೈಮರು ಆಯ್ತಾ. ಅವರು ಕೂಡ ಆಡಿಷನ್ಸ್ ಮಾಡಿ ಹೇಗೆ ಹೇಳಿದ್ರು ಅಂದರೆ, ನಾನು ಇದರಲ್ಲಿ ಆಡಿಷನ್ ಕೊಡ್ತೇನೆ, ಒಳ್ಳೇದಾದ್ರೆ ಮಾತ್ರ ತಗೊಳ್ಳಿ, ಪ್ರೊಡ್ಯೂಸರ್ಗೆ ನಾನು ಮಾಡ್ತೇನೆ ಅಂತ ಹೇಳಿಲ್ಲ, ಇಲ್ಲಿ ಏನು ಡಿಮಾಂಡ್ ಇಲ್ಲ. ಮತ್ತೆ ಇಲ್ಲಿಯೂ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿ ಅಂದರೆ ಅದು ಇದೆಲ್ಲ ಇಲ್ಲ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿದ್ದೀರಿ, ಚಂದ ಮಾಡಿದ್ದೀರಿ ಅಂದರೆ ಒಂದು ಕ್ರಿಯೇಟಿವಿಟಿ ಉಂಟು ಇದರಲ್ಲಿ. ನಾನಿನ್ನು ಇನ್ವಾಲ್ವ್ ಆಗಿ ಹಾಳು ಮಾಡೋದು ಬೇಡ ಅಂತ ಅವರಿಗೆ ನಿಲ್ವಿತ್ತು. ಅಂಥ ಪ್ರೊಡ್ಯೂಸರ್ ಆ್ಯಕ್ಚುಲಿ ಸಿಗಬೇಕು, ಅಂಥ ಪ್ರೊಡ್ಯೂಸರ್ಸ್ ಬೇಕು ಆಯಿತಾ. ಅವರು ಬಂದು ನಮಗೆ ಈ ತುಂಬ ಪಾಸಿಟಿವ್ಸ್ ಆಗಿದೆ, ಫ್ರೀಡಮ್ ಸಿಕ್ಕಿದೆ. ಹಾಗಾಗಿ ಮೇಯ್ನ್ ಆಗಿ ಸಿನಿಮಾದಲ್ಲಿ ಪ್ರೆಷರ್ ಇಲ್ಲ ಆಯ್ತಾ, ಪ್ರೆಷರ್ ಫ್ರೀ ಆಗಿ ನಾವು ವರ್ಕ್ ಮಾಡಿದ್ದೇವೆ ಆಯ್ತಾ. ಮತ್ತೆ ನಮಗೆ ಎಲ್ಲಾದ್ರೂ ಒಂದು ಅಪ್ಲಿಫ್ಟ್ ಆಗ್ತದೆ ಅಂತ ಹೇಳಿದ್ರೆ ನಾವು ಇನ್ಫಾರ್ಮ್ ಮಾಡ್ತಿದ್ದೆವು, ಹೀಗೆ ಮಾಡ್ತಿದ್ದೆ ಮಾಡಿ ಏನು ಚಂದ ಬರಬೇಕಾ ಏನು ಬೇಕೋ ಅದನ್ನು ಮಾಡ್ತಾ ಹೋಗಿ ಅಂತ ಹೇಳಿ. ಮ್ಯೂಸಿಕ್ ಮಾಡುವಾಗ ಕೀರ್ತನ್ ಅವರಿಗೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಹೇಳಿದ್ರು, ಸರಿ ಮಾಡಿಸೋ ಅಂತ ಹೇಳಿ ಲೈವ್ ಇನ್ಸ್ಟ್ರೂಮೆಂಟ್ಸ್ಗೆ ಏನು ಬೇಕು ಅದನ್ನ ಹಾಕಿ. ನೀವು ಸಾಂಗ್ ಕೇಳಿದ್ರೆ ತುಂಬಾ ಚೆಂದಾಗಿ ಬಂದಿದೆ ಸಾಂಗ್ಸ್. ನವೀನ್ ಸಜ್ಜು ಅವ್ರನ್ನ ಹಾಕ್ಸಿದೆವು ಸಾಂಗಿಗೆ, ನಿಹಾಲ್ ತವರು ಅವರು, ನಿನಾದ ಯು ನಾಯಕ್, ರಜತ್ ಹೆಗ್ಡೆ, ಇಂಥ ಒಳ್ಳೊಳ್ಳೆ ಸಿಂಗರ್ಸನ್ನೆಲ್ಲ ಹಾಕಿ ಮಾಡಿದೆವು. ಸೊ ಎಂಡ್ ಆಫ್ ದ ಡೇ ಒಂದು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಸಿನಿಮಾಕ್ಕೆ ಅಮ್ಮ ಇದ್ದ ಹಾಗೆ ಆಯ್ತಾ. ಸೊ ಹಾಗಾಗಿ ಒಂದು ಅಮ್ಮನನ್ನು ಕನ್ವಿನ್ಸ್ ಮಾಡೋಷ್ಟು ಇದ್ದು ನಮಗೆ ಕೆಲಸ, ಫ್ರ್ಯಾಂಕ್ ಆಗಿ ಆಯ್ತಾ. ಆಗ ಒಬ್ಬ ಫಿನಾನ್ಷಿಯರ್ ಕನ್ವಿನ್ಸ್ ಮಾಡಿದಾಗಲ್ಲ. ಸೊ ಕಲಾವಿದರ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಇದ್ದಾರೆ, ಯಾವ ಯಾವ ಪಾತ್ರದಲ್ಲಿ ಅಂತ? ಎಲ್ಲರೂ ಫಸ್ಟ್ ಟೈಮರ್ಸ್. ಹಾಗಾಗಿ ಫಸ್ಟ್ ಟೈಮರ್ಸ್ ಆದ ಕಾರಣ
ಅವರನ್ನು ನಾವು ಏನು ಮಾಡಿದೆವು ಅಂದರೆ ಆಡಿಷನ್ ಮೂಲಕ ಆಯ್ಕೆ ಮಾಡಿಕೊಂಡದ್ದು. ಆಯ್ತಾ, ಫಸ್ಟಿಗೆ ನಮ್ಮನ್ನು ನಾವೇ ಆಡಿಷನ್ ಮಾಡಿಕೊಂಡಿದ್ದೇವೆ. ಸತ್ಯ ಹೇಳ್ಬೇಕು ಅಂದರೆ ಕನ್ನಡಿ ಮುಂದೆ ನಿಂತು ಅಥವಾ ನಾವು ಒಂದು ಆಗ್ತದೆ ಇಲ್ವಾ, ಈ ಕ್ಯಾರೆಕ್ಟರ್ ಆಗ್ತದೆ ಇಲ್ವಾ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಆಯ್ತಾ, ಆಗ್ತದೆ ಅಂದ್ರೆ ಆಗ್ತದೆ ಅಷ್ಟೇ, ಒಂದು ನ್ಯಾಯ ಕೊಡಬೇಕು ನಾವು ಆ ಪಾತ್ರಕ್ಕೆ. ಹಾಗಾಗಿ ಆಡಿಷನ್ ಮಾಡಿಯೇ ನಾವು ಎಲ್ಲರನ್ನು ತಗೊಂಡದ್ದು. ಸೊ ಈ ಆಡಿಷನ್ ಪ್ರಕ್ರಿಯೆಯಲ್ಲಿ ನಮಗೆ ತುಂಬ ಜನ ಸಿಕ್ಕಿದ್ರು. ದಾಮೋದರ್ನ ತಂದೆಯ ಪಾತ್ರವನ್ನು ನನ್ನ ತಂದೆಯವರೇ ನಿರ್ವಹಿಸಿದ್ದಾರೆ, ವೆಂಕಟರಾಮ್ ಭಟ್ ಸುಳ್ಯ. ಯಾಕಾಗಿ ಅದು ಅಂತ ಹೇಳಿ ನನಗೆ ಈ ಸ್ಕ್ರಿಪ್ಟಿಂಗ್ ಮಾಡೋ ಟೈಮಲ್ಲಿ ಒಂದು ತಂದೆಯ ಕೆಲವು ಡೈಲಾಗ್ಸ್ ಅಥವಾ ತಂದೆ ಹೇಗಿರಬಹುದು ಅಂತ ಹೇಳಿ ನಾನು ಪ್ರೆಸೆಂಟ್ ಮಾಡಿದಾಗ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿ ತೋರಿಸಿದ್ರು. ನನ್ನ ಡೈಲಾಗ್ಸ್ ಅನ್ನು ಅವ್ರಿಗೆ ಹೇಳಿ ಇದನ್ನು ಹೀಗೆ ಮಾಡಿದ್ರೆ ಹೇಗಿರ್ತದೆ ಅಂತ ಹೇಳುವಾಗ ಅವರೆಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡಿ ತೋರಿಸಿದ್ರು. ಮಾಡಿಕೊಳ್ಳಿ ಓಕೆ, ನನ್ನ ಮನಸ್ಸಲ್ಲಿ ಕೂತ್ಕೊಂಡಿತ್ತು, ಓಕೆ ಇವರು ದಾಮೋದರನ ತಂದೆ ಆದರೆ ಕರೆಕ್ಟ್ ಇರ್ತದೆ ಅಂತ ಕಂಡಿತ್ತು. ಹಾಗಾಗಿ ಅವರಿಗೆ ಅದು ಆ ರೀತಿ ಆಡಿಷನ್ ಆಯಿತು. ಕೂಡಲೇ ನಾವೇನು ಮಾಡಿದೆವು ಅಂದರೆ, ಅವ್ರಿಗೆ ಆ್ಯಕ್ಚುಲಿ ಮೀಸೆ ಇಲ್ಲ, ಮೀಸೆ ಇಟ್ಟು ಅವರದ್ದು ಒಂದು ಕೆಲವು ಶೂಟ್ಸ್ ಮಾಡಿಕೊಂಡು ಇದನ್ನೆಲ್ಲ ಮಾಡಿ ನಮ್ಮ ಟೀಮ್ ಒಳಗೆ ಕಳಿಸಿ ಓಕೆ ಆಗ್ತದಾ ಇಲ್ವೋ ಎಲ್ಲರ ಅಪ್ರೂವಲ್ ತಗೊಂಡು ಓಕೆ ಆಗ್ತದೆ ಅಂತಂದರೆ ಆಗ್ತದೆ, ಹೀಗೆ ಮಾಡಿ ನಾವು ತಗೊಂಡೆವು. ನಮ್ಮ ಮನಸ್ಸಲ್ಲಿ ಕೂತ್ಕೊಂಡ ಕೂಡಲೇ ನಮಗೆ ಸ್ಕ್ರಿಪ್ಟ್ ಮಾಡೋ ಟೈಮಲ್ಲಿ ಅವರನ್ನು ತಂದೆಯ ಥರ ಥಿಂಕ್ ಮಾಡಿಕೊಂಡೆ ನಾನು ಬಿಲ್ಡ್ ಮಾಡಿದ್ದೆ. ಹಾಗೆ ಅವರನ್ನು ಆಯ್ಕೆ ಮಾಡಿಕೊಂಡೆವು. ಅದಾದ ಮೇಲೆ ಅಕ್ಷಯ್ ರೇವನ್ಕರ್ ಅವರು ವೆಂಕಿ ಅಂತ ಹೇಳೋ ಒಂದು ಪಾತ್ರ ಮಾಡ್ತಾ ಇದ್ದಾರೆ. ಹೇಗಿರೋ ಪಾತ್ರ ಅಂತ ಹೇಳಿದರೆ, ದಾಮೋದರ್ ಯಾವುದೇ ದಾಕ್ಷಿಣ್ಯ ಇಲ್ಲದೆ ನಿಮ್ಮ ರೂಮಿಗೆ ಬಂದರೆ ನಿಮಗೆ ಹೇಗೆ ಫೀಲ್ ಆಗ್ಬೋದು. ಒಬ್ಬ ಅಧಿಕ ಪ್ರಸಂಗಿ, ಒಬ್ಬ ಏನು ಹೇಳೋದು ನಿಮ್ಮ ಮೇಲೆ ಅಂಟುವ ಅಂತ ಹೇಳ್ತಾರೆ ನಮ್ಮ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಅನಾಸಿನ್ ಅಂತ ಹೇಳ್ತಾರೆ ಇಲ್ಲಿ. ಅನಾಸಿನ್, ಒಬ್ಬ ಅನಾಸಿನ್ ನಿಮ್ಮ ರೂಮಿಗೆ ಬಂದು ತಾಗಿದ್ರೆ ಹೇಗಾಗ್ಬೋದು, ಆ ಫ್ರೆಂಡಿನ ತಾಪತ್ರೆ ಏನಿರ್ಬೋದು. ಲೈಫಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿ ತುಂಬ ನಮ್ಮ ಟೀಸರ್ ಟ್ರೈಲರ್ ನೋಡಿದಿರಲ್ಲ ಇದೆ ಅಂತ, ಅವರ ಸೆಂಟರ್ನ ಯೂಸ್ ಮಾಡಿ ನಿಲ್ಸಪ್ಪ ಅಂತ ಹೇಳಿ ಅವ್ರ ಹತ್ರ ಅವರೇ ಒಬ್ಬ ಬ್ಯಾಚುಲರ್ ಆಗಿ ಒಂದು ಲೈಫ್ ಲೀಡ್ ಮಾಡ್ತಾ ಇರೋರು ಇವ್ರು ಹೋಗಿ ತಾಗಿದ್ರೆ ಹೇಗಾಗ್ಬೋದು ಅಂತ ಕ್ಯಾರೆಕ್ಟರ್ ಬಿಲ್ಡ್ ಮಾಡಬೇಕಿತ್ತು ನಮಗೆ. ನಾವು ಒಂದು ಮೂವಿ ಎ ಫಿಲ್ಮ್ ಅಂತ ಹೇಳಿ ಒಂದು ಶಾರ್ಟ್ ಮೂವಿ ಮತ್ತು 11 ಅಂತ ಹೇಳಿ ಒಂದು ಶಾರ್ಟ್ ಮೂವಿ ಮಾಡಿ ನಮ್ಮ ಊರವರು ಅಕ್ಷಯ್ ಅವರು. ಆಯ್ತು, ಅದರಲ್ಲಿ ನೋಡಿದ ಕೂಡಲೇ ಈ ಕ್ಯಾರೆಕ್ಟರ್, ಅದರಲ್ಲಿ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು ಅವರು. ಈ ಥರದ ಕ್ಯಾರೆಕ್ಟರ್ ಅವ್ರ ಹತ್ರ ಮಾಡಿಸೋ ಅಂತೇಳಿ ಕಂಡಿತ್ತು, ಕರೆಸಿದೆವು. ಅದಾದ ಮೇಲೆ ಪುನಃ ಕ್ಯಾರೆಕ್ಟರೈಸೇಷನ್ ಚೇಂಜ್ ಆಗಿದೆ, ಬಟ್ ಅಲ್ಲಿಂದಲೇ ಡೆವಲಪ್ ಆಗ್ತಾ ಹೋಯಿತು. ಇದಾದ ಮೇಲೆ ವಿನಾಯಕ ಅಂತ ಹೇಳೋ ಒಂದು ಕ್ಯಾರೆಕ್ಟರ್. ಸೊ ಆ ವಿನಾಯಕ ಅಂತ ಹೇಳೋದು ಕ್ಯಾರೆಕ್ಟರ್ ಹೇಗೆ ಅಂತ ಹೇಳಿದರೆ, ದಾಮೋದರ್ ಎಂತ ಮಾಡಿದ್ರು ಅವನ ಮೇಲೆ ಇವನಿಗೊಂದು ಪ್ರೀತಿ ಅಂದರೆ ಫ್ರೆಂಡ್ಶಿಪ್, ಆಯ್ತಾ, ಹಾಗಿರೋ ಒಂದು ಕ್ಯಾರೆಕ್ಟರ್. ದಾಮೋದರ್ ಇವನಿಗೆ ಆದರ್ಶ, ವಿನಾಯಕನಿಗೆ ಆದರ್ಶ. ಯಾಕಂತ ಹೇಳಿದರೆ ದಾಮೋದರ್ ಫುಲ್ ಟಿಪ್ ಟಾಪ್ ಆಗಿ ಪಾಶ್ ಆಗಿದ್ದಾನೆ ಅಂತೇಳಿ ಇವನಿಗೆ ಫೀಲ್, ಇವನು ಹಳ್ಳಿ ಅವನೇ, ಆಯ್ತಾ, ಅಂತ ಒಂದು ಕ್ಯಾರೆಕ್ಟರ್. ಅದಕ್ಕೆ ಆಡಿಷನ್ ಮಾಡಿದಾಗ ಆದಿತ್ಯ BK ಅಂತ ಹೇಳಿ ಅವರು ಆಡಿಷನಿಗೆ ಇದು ವಿಡಿಯೋ ಮಾಡಿ ಕಳಿಸಿದ್ರು. ಆಯ್ತು, ಅವ್ರು ನೋಡಿದಾಗ ಓಕೆ ಇವರು ತುಂಬ ಇನ್ನೋಸೆಂಟ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಒಮ್ಮೆ ಓಕೆ ಅಂತ ಕಂಡಿತ್ತು ಅಂತಂದರೆ ಅವ್ರಿಗೆ ಮತ್ತೆ ಇನ್ನೊಂದು 2 ಡೈಲಾಗ್ ಕಳಿಸೋದು ಆಗ್ತದಾ ಇಲ್ಲೋ ಅಂತ ಹೇಳಿ. ನಾವು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದೆವು ಆಡಿಷನ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ತುಂಬ ಜನ ಕಳಿಸಿದ್ದಾರೆ. ಕಳಿಸಿದ್ರಲ್ಲಿ ಯಾರೆಲ್ಲ ಇಂಟ್ರೆಸ್ಟಿಂಗ್ ಓಕೆ ಕಾಣ್ತದೋ ಅವ್ರನ್ನ ನಾವು ಫಿಲ್ಟರ್ ಮಾಡಿ ನೆಕ್ಸ್ಟ್ ಕಳಿಸೋದು. ನೆಕ್ಸ್ಟ್ ಅವರಿಗೆ ಜಾಸ್ತಿ ಟಾಸ್ಕ್ ಕೊಡೋದು ಮಾಡ್ತಾ ಇದ್ದೆವು. ಸೊ ಆದಿತ್ಯ BK ಅವರು ತುಂಬ ಚೆಂದಕ್ಕೆ ಕೊಟ್ಟರು ಆಡಿಷನ್. ಅವರನ್ನು ಇಟ್ಟುಕೊಂಡ ಮೇಲೆ ಏನಾಗ್ತದೆ ಅಂದರೆ, ಸ್ಕ್ರಿಪ್ಟಲ್ಲಿ ನಾವು ಬೇಕಾದಾಗ ಒಂದು ಸ್ವಲ್ಪ ಕೆಲವು ಬದಲಾವಣೆಗಳನ್ನೆಲ್ಲ ಮಾಡಿಕೊಂಡು ಇವರ ಕ್ಯಾರೆಕ್ಟರ್ ಹೀಗೆ ಬರೆದ್ರೆ ಚಂದ ಇರ್ತದೆ, ಇಂಥ ಡೈಲಾಗ್ಸ್ ಹಾಕಿದ್ರೆ ಚಂದ ಇರ್ತದೆ ಅಂತ ಅಂದ್ಕೊಂಡು ಬಿಲ್ಡ್ ಮಾಡ್ತಾ ಇದ್ರು. ಹೋದೆವು. ಅವರು ಆ್ಯಕ್ಚುಲಿ MBBS ಆಗಿ ಈಗ MD ಮಾಡ್ತಾ ಇರೋ ಡಾಕ್ಟರು, ಆಯಿತಾ. ಬಟ್ ಅದರಲ್ಲಿ ನೀವು ನೋಡಿದರೆ ಪಕ್ಕಾ ಹಳ್ಳಿಯ ಮುಗ್ಧನ ಹಾಗೆ ಕಾಣ್ತಾರೆ. ಹಾಗೆ ಅಂಥ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದಾದಮೇಲೆ ಡಾಕ್ಟರ್ ಪ್ರತಿಭಾ ಅಂತಿದ್ದಾರೆ, ಇನ್ನೊಬ್ಬರು ಡಾಕ್ಟರ್ ಪ್ರತಿಭಾ ಅಂತ ಹೇಳಿ. ಅವರು ಹವ್ಯಾಸಿ ಸಿಂಗರ್ ಮತ್ತು ತುಂಬ ಕಾರ್ಯಕ್ರಮಗಳ ನಿರೂಪಣೆ ಎಲ್ಲ ಮಾಡುವವರು. ಅವರು ಆಡಿಷನ್ ಕೊಟ್ಟರು. ಅವರು ದಾಮೋದರನ ತಾಯಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ದಾಮೋದರನ ತಂಗಿಯಾಗಿ ಸುಳ್ಯದವರೇ ಒಬ್ಬರು ನಾಟಕ ಯಕ್ಷಗಾನದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದವರು, ಅಂಶಿಕಾ ಅಂತ ಹೇಳಿ, ಅವರು ತಂಗಿ ಪಾತ್ರ ಮಾಡ್ತಾ ಇದ್ದಾರೆ. ಇದು ಬಿಟ್ಟರೆ ನೀನಾಸಂನಲ್ಲಿ ನಾಟಕ ತರಬೇತಿ ಪಡೆದವರು ನೀನಾಸಂ ಪ್ರಣೀತ್ ಅಂತ ಹೇಳಿ, ಅವರು ಒಂದು SI ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಮಂಗಳೂರಿನವರೇ ಆದ ಮೈಮ್ ರಾಮದಾಸ್ ಅವರು ಇದರಲ್ಲಿ ಪೊಲೀಸ್ನ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ನಾನು ಚಿಕ್ಕವನಿದ್ದಾಗ ನಮಗೆ ರಂಗಮನೆಯಲ್ಲಿ ಯಾವುದೋ ಒಂದು ಶಿಬಿರದಲ್ಲಿ ಟ್ರೈನಿಂಗಿಗೆ ಮೈಮ್ ರಾಮದಾಸ್ ಅವರು ಬಂದಿದ್ದಾರೆ. ಹಾಗಾಗಿ ನನಗೆ ಅವರನ್ನು ನೋಡಿ ಪರಿಚಯ ಇತ್ತು. ಅದಾದ ಮೇಲೆ ಕೆಲವು ಸಿನಿಮಾದಲ್ಲಿ ನಾಟಕದಲ್ಲೆಲ್ಲ ನೋಡಿ ಪರಿಚಯ ಇತ್ತು, ಅವರನ್ನೇ ಅಪ್ರೋಚ್ ಆದೆವು. ಸೊ ಅವರಿಗೆ ಆಡಿಷನ್ ಅಂತ ಮಾಡಲಿಲ್ಲ, ಬಟ್ ಅವರ ಮೇಲೆ ಖಂಡಿತ ಕಾನ್ಫಿಡೆನ್ಸ್ ಇತ್ತು ನಮಗೆ ಇವ್ರು ಮಾಡ್ತಾರೆ ಅಂತ. ಅವರು ತುಂಬ ನೀಟಾಗಿ ಮಾಡಿದ್ದಾರೆ, ಟ್ರೈಲರ್ ಕಾಣಿಸ್ಕೊಳ್ತಾರೆ. ಇನ್ನು ಕೆಲವು ಶಾರ್ಟ್ ಮೂವೀಸ್ ಮಾಡಿ ನಾಟಕದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದಂಥ ಪದ್ಮಪ್ರಸಾದ್ ಜೈನ್ ಅಂತ ಹೇಳಿ, ಅವರು ಇದರಲ್ಲಿ ಒಂದು ಆಟೋ ಡ್ರೈವರ್ನ ಪಾತ್ರ ಮಾಡ್ತಾರೆ. ಮತ್ತು ಇದು ಬಿಟ್ಟರೆ ಹೀರೋಯಿನ್ ಕ್ಯಾರೆಕ್ಟರ್ ನಾನು ಹೇಳಲೇ ಇಲ್ಲ. ಹೀರೋಯಿನ್ ಅಂತ ಇಲ್ಲ ಇದರಲ್ಲಿ, ಬಟ್ ಜನರಿಗೆ ಅರ್ಥ ಆಗ್ಲಿಕ್ಕೆ ನಾನು ಹೀರೋಯಿನ್ ಅಂತ ಹೇಳ್ತಾರೆ. ಹೀರೋಯಿನ್ ಅಂತ ಹೇಳಿ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ಆಡಿಷನ್. ನಮಗೆ ದಾಮೋದರ್ನ ತಂಗಿಗೆ ನಾವು ಆಡಿಷನ್ ಮಾಡಿದ್ದೆವು.
ಮಾಡೋ ಟೈಮಲ್ಲಿ 3-4 ಜನ ಬಂತು. ಬಂದಾಗ ಅದೇ ಅಂಶಿಕಾ ಅವರನ್ನು ನಾವು ತಂಗಿತ ಮಾಡೋ ಮೊದಲು ಅನಘ ಅವರನ್ನು ನಾವು ತಂಗಿ ಪಾರ್ಟಿಗೆ ಹಾಕಿದ್ದೆವು. ಆದ ಕೂಡಲೇ ನಾವು ಯೋಚನೆ ಮಾಡ್ತಾ ಇದ್ದೆವು ಇನ್ನು ಇವರಿಗೆ ಜಾಸ್ತಿ ಟಾಸ್ಕ್ ಕೊಡುವ ಅಂತೇಳಿ. ತಂಗಿಯ ಪಾತ್ರಕ್ಕೆ ಕೊಟ್ಟ ಡೈಲಾಗ್ನ ನಂತರ ನಾವು ಇದೊಂದು 2 ಡೈಲಾಗ್ ಕೊಟ್ಟು ನೋಡುವ ಮಾಡ್ತಾರೆ ಅಂತಾದರೆ ಅವರ ಅಂದರೆ ಅವರಿಗೆ ಈ ಥರ ಆಗ ಅವ್ರು ಕನ್ನಡಕಲ್ಲಿ ಹಾಕ್ತಿದ್ರು ಆಯಿತಾ. ಸೊ ಈ ಥರ ಅವರಿಗೆ ಕನ್ನಡಕ್ಕೆ ಹಾಕಿಸಿ ಪಾತ್ರ ಮಾಡಿಸಿದರೆ ಹೇಗೆ ಕಾಣ್ಬೋದು ನೋಡುವ ಅಂತೇಳಿ ಒಂದು ವಿದ್ಯಾ ಸರಸ್ವತಿಯ ಕ್ಯಾರೆಕ್ಟರೈಸೇಷನ್ ಅವರಿಗೊಂದು ಕೊಟ್ಟೆವು. ಓಕೆ, ತುಂಬ ಮುಗ್ಧವಾಗಿ ಅವರು ಕೂಡ ಅದೇ ಒಂದು ಹಳ್ಳಿಯ ಕ್ಯಾರೆಕ್ಟರ್, ಪೇಟೆಗೆ ಬಂದಿರ್ತಾರೆ ಅಂತ ಹೇಳೋ ಕ್ಯಾರೆಕ್ಟರ್, ಪೇಟೆಗೆ ಬಂದು ಕೆಲಸ ಹುಡುಕ್ತಾ ಇರೋ ಒಂದು ಕ್ಯಾರೆಕ್ಟರ್ ಅದು. ಸೊ ಆ ಕ್ಯಾರೆಕ್ಟರ್ ಫೋನ್ ನಂಬರ್ ಕೇಳೋದು ಅವ್ರ ಹತ್ರ ವಿದ್ಯಾ ಸರಸ್ವತಿ ಹತ್ರ. ಸೊ ಹಾಗಾಗಿ ಇದರಲ್ಲಿ ಹೀರೋ ಹೀರೋಯಿನ್ ಇಲ್ಲ, ಬಟ್ ಲೀಡ್ ಕ್ಯಾರೆಕ್ಟರ್, ಫೀಮೇಲ್ ಲೀಡ್ ಆಯ್ತು. ಅವರಿಗೆ ತುಂಬ ಚಂದಕ್ಕೆ ಒಪ್ಪಿಕೊಂಡಿತ್ತು, ನಾವು ಅಂದುಕೊಂಡ ಕ್ಯಾರೆಕ್ಟರ್ ಅದರಲ್ಲಿ ಕಂಡಿತ್ತು. ಹಾಗೆ ಅವರಿಗೆ ಮತ್ತೆರಡು ಡೈಲಾಗ್ಸ್ ಕೊಟ್ಟೆವು, ಚಂದ ಬಂತು. ಅದಾದ ಮೇಲೆ ಇನ್ನೊಂದು 4 ಡೈಲಾಗ್ ಕೊಟ್ಟೆವು, ಓಕೆ ಅಂತ ಆಯಿತು. ಸೀದಾ ಅವ್ರಿಗೆ ಕಾಲ್ ಮಾಡಿ ಹೇಳಿದೆವು, ನೀವು ತಂಗಿ ಇದಕ್ಕೆ ಆಡಿಷನ್ ಕೊಟ್ಟಿದ್ದೀರಿ, ಬಟ್ ನಿಮ್ಮನ್ನು ಲೀಡ್ ಆಗಿ ನಾವು ಹಾಕ್ಕೊಳ್ಳುವ ಅಂತ ಪ್ಲಾನಲ್ಲಿ ಇದ್ದೇವೆ ಅಂತ ಹೇಳಿ. ಅಲ್ಲಿ ಒಂದು ಬಂಪರ್ ಅವರಿಗೆ ಸಣ್ಣದಕ್ಕೆ ಅಂತ ಬಂದು ಮೇನ್ ಬಂಪರ್ ಆಯ್ತಾ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ, ಜಾಸ್ತಿ ಡೆಡಿಕೇಶನ್ ಬೇಕು. ಬಟ್ ಅದನ್ನು ಅವರು ಅಷ್ಟೇ ಚಂದಕ್ಕೆ ಒಪ್ಪಿಕೊಂಡ್ರು. ಇವತ್ತಿಗೂ ಕೂಡ ಇದಕ್ಕೆ ಎಲ್ಲ ಕೆಲಸಗಳಲ್ಲಿ ಇರ್ಬೋದು ಅಥವಾ ಆಕ್ಟಿವಿಟೀಸ್ ಸಿನಿಮಾದ ಎಲ್ಲ ಆಕ್ಟಿವಿಟೀಸ್ ಅಲ್ಲಿಯೂ ಅಷ್ಟೇ ಚಂದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಿಗೂ ಬಂಪರ್ ಅಂತ ಹೇಳ್ಬೋದು. ಅಂತ ಒಳ್ಳೆ ವರ್ಕರ್ ಸಿಕ್ಕಿದ್ರೆ ಬಂಪರ್. ಕನ್ನಡ ಸಿನಿಮಾ ಮಾಡುವಾಗ ಈಗ ನೀವು ಸುಳ್ಯ ಮೂಲದವರಲ್ವಾ, ಯಾರಾದ್ರೂ ಹೇಳಿಲ್ವಾ ನಿನಗೆ ಕನ್ನಡ ಯಾಕೆ ಬೇಕು, ಅದು ದೊಡ್ಡ ಸಮುದ್ರ ಮರ, ಅಲ್ಲಿ ಈಜಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಲೋಕಲ್ ತುಳು ಭಾಷೆಯಲ್ಲಿ ಒಂದು ಸಿನಿಮಾ ಮಾಡ್ಬೋದಿತ್ತಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಆತರ? ಇಲ್ಲ, ಆತರ ಬರ್ಲಿಲ್ಲ. ಬಟ್ ಸಿನಿಮಾ ಯಾಕೆ ಮಾಡ್ತಿದ್ದೀರಿ ಅಂತ ಬಂದದುಂಟು. ತುಳು ಆಗ್ಲಿ ಕನ್ನಡ ಆಗ್ಲಿ ಸಿನಿಮಾ ಯಾಕೆ ಮಾಡಿದೀರಿ ಅಂತ ಕೇಳಿದವರಿದ್ದಾರೆ ಆಯ್ತಾ. ಸಿನಿಮಾ ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದಾಗ ಒಂದೇನಂದ್ರೆ ನಾವು ಸೀದಾ ಸಿನಿಮಾಕ್ಕೆ ಕೈ ಹಾಕಿದವರಲ್ಲ, ಸೀದಾ ಸಿನಿಮಾ ಫೀಲ್ಡಿಗೆ ಹೋದವರಲ್ಲ. ನಮ್ಮದೇ ಜೀವನದಲ್ಲಿ ನಾವೊಂದು ಲೆವೆಲ್ಗೆ ಸೆಟ್ಲ್ ಆದವರು. ಹಾಗಾಗಿ ಯಾರು ಕೂಡ ಅದಕ್ಕೆ ಹೋಗ್ಬೇಡ ಮಾರೆ, ಇದು ಆಗ್ಲಿಕ್ಕಿಲ್ಲ ನಿಂಗೆ ಅಂತ ಹೇಳಿದವರಿಲ್ಲ. ಹಿಂದೆಯಿಂದ ಏನು ಮಾತಾಡಿದಾರೆ ಅಂತ ನನಗೆ ಗೊತ್ತಿಲ್ಲ, ಅಥವಾ ನನ್ನ ಅಂದ್ರೆ ಹಿಂದೆಯಿಂದ ಕೆಟ್ಟದಾಗಿ ಅಂತ ಯಾರು ಮಾತಾಡೋದಿಲ್ಲ. ನನ್ನ ಮೇಲೆ ಪ್ರೀತಿ ಇದ್ದವರೇ ಇರೋದು ಜಾಸ್ತಿ ಜನ. ಹಾಗಾಗಿ ಕಂಜನಲ್ಲಿ ಹಿಂದೆಯಿಂದ ಮಾತಾಡಿದವ್ರು ಇರ್ಬೋದು, ಆಗ್ತದ ಇಲ್ಲೋ ಅಂತ ಹೇಳಿ. ಅದು ಇರಬೇಕಾದದ್ದೇ. ಈಗ ಫ್ಯಾಮಿಲಿಯಲ್ಲಿ ಆಗಲಿ ಅಥವಾ ಹೊರಗಾಗಲಿ ಫ್ರೆಂಡ್ಸ್ ಆಗಲಿ ಆಗ್ತದ ಇದು ಇಲ್ವೋ ಅಂತ ಹೇಳಿ ಹೇಳುವ ಕ್ವಶನ್ ಅವರಿಗೆ ಇದ್ದದ್ದೇ. ಆ ಕಂಜನ್ನ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಉಂಟು ಆಯಿತಾ. ಸೊ ಹಾಗಾಗಿ ಅಂತ ಹಾಗೆ ಕೇಳಿದವರು ಒಳಗೊಳಗೆ ಅಂದುಕೊಂಡವ್ರು ಇರ್ತಾರೆ ಇದು ಆಗ್ತದೆ ಇಲ್ವೋ ಅಂತೇಳಿ. ಬಟ್ ನಾವು ಒಂದೊಂದೇ ಕಂಟೆಂಟ್ ರಿಲೀಸ್ ಮಾಡ್ತಾ ಹೋದಾಗೆ ಜನಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಇವರಿಗೆ ಮಾಡ್ಲಿಕ್ಕೆ ಬರ್ತದೆ ಸಿನಿಮಾ, ಇವರು ಚೆಂದಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದಾಗ ಇದು ಸಿನಿಮಾದ ಲೆವೆಲ್ಗೆ, ಒಂದು ಒಳ್ಳೆ ಸಿನಿಮಾದ ಲೆವೆಲ್ಗೆ ಉಂಟು ಅಂತ ಹೇಳೋ ಕಾನ್ಫಿಡೆನ್ಸ್ ಅವರಿಗೆ ಕೂಡ ಬರ್ತದೆ. ಇಷ್ಟಲ್ಲದೆ ನನಗೆ ತುಂಬಾ ದಿವಸದಿಂದ ಮೆಸೇಜ್ ಮಾಡದಿದ್ದವರು ಅಥವಾ ಕಾಲೇಜಲ್ಲಿ ಟಚ್ ಬಿಟ್ಟು ಹೋದವರು, ಇಂಥವರೆಲ್ಲ ತುಂಬಾ ಜನ ಮೆಸೇಜ್ ಮಾಡಿ ಟ್ರೈಲರ್ ಟೀಸರ್ ನೋಡಿ ಅಥವಾ ಸಾಂಗ್ಸ್ ರಿಲೀಸ್ ಮಾಡಿದಾಗ ನೋಡಿ ಅಥವಾ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದಾಗ, ಪೋಸ್ಟರ್ ರಿಲೀಸ್ ಮಾಡಿದಾಗ, ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಏನೋ ಒಂದು ಬಂದಾಗ ನೋಡಿ ಮೆಸೇಜ್ ಮಾಡಿದವರಿದ್ದಾರೆ. ಇದೆಲ್ಲ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತದೆ ಆಯ್ತಾ. ಹಾಗಾಗಿ ಈಗ ಧೈರ್ಯ ಬಂದಿರಬಹುದು ಅಂತ ಅನ್ಕೊಳ್ತೇನೆ ಎಲ್ರಿಗೂ. ಈಗ ಬಿಡುಗಡೆ ತಯಾರಿ ಹೇಗಿದೆ ನಿಮ್ಗೆ? ಬಿಡುಗಡೆಗೆ ಅದೇ ನಾನು ಹೇಳಿದಾಗೆ ದೊಡ್ಡ ಬಜೆಟ್ ಅಂತ ನಾವು ಇಟ್ಕೊಳ್ಳಿಲ್ಲ ರಿಲೀಸಿಗೆ ಕೂಡ. ಬಟ್ ನಾನೇನು ನಂಬಿದ್ದೇನೆ ಅಂತ ಹೇಳಿದರೆ, ಯಾವುದೇ ಪ್ರಾಡಕ್ಟ್ ಆಗಲಿ ಆಯಿತಾ, ನೀವೀಗ ಬುಟ್ಟಿ ಸ್ಟೋರಲ್ಲಿ ನಾನು ಮಾಡಿದ ಫ್ರೇಮ್ ಇರ್ಬೋದು, ನಾವೀಗ ಮಾಡ್ತಾ ಇರುವ ಸಿನಿಮಾ ಇರ್ಬೋದು, ಹೋಟೆಲಲ್ಲಿ ನೀವು ಮಾಡಿದ ಅಡಿಗೆ ಇರ್ಬೋದು, ಇದೆಲ್ಲದರಲ್ಲಿ ನಿಮ್ಮ ಎಫರ್ಟ್ ಬರೀ 40% ಮಾತ್ರ. ಇದರ ಗೆಲುವಿಗೆ ನಿಮ್ಮ ಎಫರ್ಟ್ ಬರೀ 40% ಮಾತ್ರ. ಉಳಿದ 60% ಏನಿರ್ತದೆ ಅಂತ ಹೇಳಿದರೆ, ಉಳಿದ 60% ಕೂಡ ಜನರ ಕೈಯಲ್ಲೇ ಇರ್ತದೆ. ಒಂದು ಪ್ರಾಡಕ್ಟಿನ ಸಕ್ಸಸ್ ಅವರ ಕೈಯಲ್ಲೇ ಇರ್ತದೆ. ನಾವು ನಮ್ಮ 40% ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಅಂತ ಹೇಳಿ ತುಂಬ ಇಂಪಾರ್ಟೆಂಟ್. ನಾವು ಮಾಡಿದ ಮೇಲೆ ಇದು ಅವರಿಗೆ ಬಿಟ್ಟದ್ದು, ಅವರಿಗೆ ಅರ್ಪಣೆ ಆಯ್ತಾ. ಯಾವಾಗಲೂ ಸಿನಿಮಾ ರಿಲೀಸ್ ಅಂತ ಹೇಳಿದರೆ ಅವರಿಗೆ ಅರ್ಪಣೆ. ಅದು ಅವರು ಅದನ್ನು ಹೇಗೆ ಅದು ಜನ ಡಿಸೈಡ್ ಮಾಡಬೇಕು. ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ, ಮತ್ತೆ ಅವರು ಅದನ್ನು ಒಪ್ಪಿಕೊಳ್ಳಬಹುದು ಅಂತ ಹೇಳುವ ನಂಬಿಕೆ ನಮಗೆ, ಒಪ್ಪಿಕೊಳ್ತಾರೆ ಅಂತ ಅನ್ಕೊಂಡಿದ್ದೇವೆ. ಹಾಗೆ ಕೊನೆಯದಾಗಿ ಕರ್ನಾಟಕ ಜನತೆ ಇಷ್ಟು ಹೊತ್ತು ರಾಮಾಯಣದ ಒಂದು ಕಥೆಯನ್ನ ಹೇಗೆಲ್ಲ ಶುರು ಮಾಡಿದ್ರಿ, ಯಾರು ಈ ಶ್ರೀಮುಖ, ಎಲ್ಲಿಂದ ಬಂದ್ರು, ಸಿನಿಮಾಕ್ಕೆ ಎಲ್ಲಿಂದ ಆಲೋಚನೆ ಬಂತು, ಹೇಗೆಲ್ಲ ಹಣ ಹೂಡಿದ್ರು, ಯಾರೆಲ್ಲ ಕಲಾವಿದರಿದ್ದಾರೆ, ಏನೆಲ್ಲ ಪೇಚಾಟಗಳು ಮಾಡುವ ಒಂದು ಪ್ರೊಸೆಸ್ನಲ್ಲಿ ಇತ್ತು, ಪ್ರತಿಯೊಂದನ್ನು ಹೇಳಿದ್ರಿ. ಕೊನೆಯದಾಗಿ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ದಾಮಾಯಣ. ಈಗ ನಮ್ಮ ಸಿನಿಮಾ ಅಂತೆಲ್ಲ ಹೇಳ್ಬೋದು. ನಿಮ್ಮ ಸಿನಿಮಾ ನಮ್ಮೆಲ್ಲರ ಸಿನಿಮಾ, ಕನ್ನಡ ಸಿನಿಮಾಗಳನ್ನು ಇಷ್ಟಪಡುವವರು ಪ್ರತಿಯೊಬ್ಬರ ಸಿನಿಮಾ. ಬಹುಶಃ ನಿಮ್ಮ ಮನೆಯ ಹತ್ತಿರವು ಈ ಡ್ಯೂಡ್ ದಾಮೋದರನಂತಹ ಯಾವ್ದಾದ್ರು ಒಂದು ಪಾತ್ರ, ಆ ತರದೇ ಒಬ್ಬ ಮನುಷ್ಯ ಇದ್ದಿರ್ಲಿ. ಹಾಗಾಗಿ ಕರ್ನಾಟಕ ಜನತೆ ಹತ್ರ ನೀವು ಏನಾದ್ರು ಒಂದು ರಿಕ್ವೆಸ್ಟ್ ಮಾಡೋದಾದ್ರೆ, ಏನಾದ್ರೂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ,
ಯಾರು ದೊಡ್ಡ ಸ್ಟಾರ್ಗಳಿಲ್ಲ, ಎಲ್ಲರೂ ಹೊಸಬರೇ, ಪ್ರೀತಿಯಿಂದ ಒಂದು ಆಹ್ವಾನ ಕೊಡಿ ಅವರಿಗೆ. ಇದೇ ಜುಲೈ 14ರಂದು ರಾಮಾಯಣ ರಿಲೀಸ್ ಆಗ್ತಾ ಉಂಟು. ನನ್ನ ಲೆಕ್ಕದಲ್ಲಿ ಇದು ನಿಮಗೆ ಖಂಡಿತ ಇಷ್ಟ ಆಗ್ತದೆ. ಯಾಕಂದರೆ ಇದು ನಿಮ್ಮ ಪಕ್ಕದ ಮನೆಯ ಹುಡುಗನ ಕತೆ, ನಿಮಗೆ ತುಂಬ ಚಂದಕ್ಕೆ ಕನೆಕ್ಟ್ ಆಗ್ತದೆ. ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ, ಒಂದೊಳ್ಳೆ ಕತೆ ಹೇಳಲಿಕ್ಕೆ ಹೊರಟಿದ್ದೇವೆ. ನಿಮಗೆ ಖಂಡಿತ ಇಷ್ಟ ಆಗ್ತದೆ ಅಂತ ಹೇಳೋ ಭರವಸೆ ನಮ್ಮದು. ಫಸ್ಟ್ ದಿನ ಬನ್ನಿ, ಮೂವಿ ನೋಡಿ, ಖಂಡಿತ ಇಷ್ಟ ಆಗ್ತದೆ. ಇಷ್ಟ ಆದರೆ 4 ಜನಕ್ಕೆ ಹೇಳಿ. ಇದು ನನ್ನ ಅಲ್ಲ, ಇಷ್ಟ ಆದ್ರೂ ಇಷ್ಟ ಆಗದಿದ್ರೆ ಡೆಫಿನೆಟ್ಲಿ ನನಗೆ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಿ, ಎಲ್ಲರೂ ಆಕ್ಟಿವ್ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಆಕ್ಟಿವ್ ಇದ್ದೇನೆ. ಇಷ್ಟ ಆಗಲಿಲ್ಲ ಅಂತಂದರೆ ಡೆಫಿನೆಟ್ಲಿ ನನಗೆ ಹೇಳಿ. ಇಷ್ಟ ಆಗ್ತದೆ ಅಂತ ಹೇಳೋ ಭರವಸೆ ನಮ್ಮದು. ಹಾಗಾಗಿ ನನ್ನಂಥವರಿಗೆ ಇಷ್ಟ ಗ್ಯಾರಂಟಿ ಆಗ್ತದೆ. ಯಾರಿಗೆಲ್ಲ ಫನ್ ಅಂತ ಇರ್ತದೆ, ಅದೇ ಫನ್ ಇಷ್ಟಪಡ್ತಾರೆ, ಯಾರೆಲ್ಲ ಸಿಚುವೇಶನಲ್ ಕಾಮಿಡೀಸ್ ಪಡ್ತಾರೆ, ಯಾರೆಲ್ಲ ಲೈಟ್ ಹಾರ್ಟ್ ಮತ್ತು ಕತೆ ಇರಬೇಕು ಸಿನಿಮಾದಲ್ಲಿ ಅಂತ ಅಪೇಕ್ಷಿಸ್ತಾರೆ, ಅವರಿಗೆಲ್ಲ ಗ್ಯಾರಂಟಿ ಇಷ್ಟ ಆಗ್ತದೆ ಸಿನಿಮಾ. ಹಾಗಾಗಿ ಇದಕ್ಕೊಂದು ಒಳ್ಳೆ ಆಡಿಯನ್ಸ್ ಬೇಸ್ ಉಂಟು. ಕಥೆಯನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ, ಆಯ್ತು. ಹಾಗಾಗಿ ತುಂಬ ಫ್ರೆಶ್ ಕಂಟೆಂಟ್. ನನ್ನ ಲೆಕ್ಕದಲ್ಲಿ ಪಾಸ್ಟ್ ಕೆಲವು ಇಯರ್ಸಲ್ಲಿ ಇಂಥ ಮೂವೀಸ್ ಕನ್ನಡದಲ್ಲಂತೂ ಗ್ಯಾರಂಟಿ ಬರಲಿಲ್ಲ. ಹಾಗೆ ತುಂಬ ಜನಕ್ಕೆ ಇಷ್ಟ ಆಗ್ತದೆ ಅಂತವೇ ನಾವು ಅಂದ್ಕೊಂಡಿದ್ದೇವೆ. ಇಷ್ಟ ಪಡ್ತಾರೆ. ಮೊದಲ ದಿನವೇ ಬಂದು ನೋಡಿ. ಇಂಥ ಸಿನಿಮಾ ಗೆಲ್ಲಬೇಕು ಅಂತಾದರೆ, ಇಂಥ ಸಿನಿಮಾ ಫ್ಯೂಚರಲ್ಲೂ ಬರಬೇಕು ಅಂತಾದರೆ, ಇಂಥ ಸಿನಿಮಾ ಪಡಲಿಕ್ಕೆ ಬೇರೆಯವರು ಇನ್ಸ್ಪಿರೇಷನ್ ಆಗಬೇಕು ಅಂತಾದರೆ, ಅಥವಾ ಇಂಥ ಸಿನಿಮಾ ಮಾಡಲಿಕ್ಕೆ ಬೇರೆಯವರು ಧೈರ್ಯ ತೋರಿಸ್ಬೇಕು ಅಂತಾದರೆ ಇಂಥ ಸಿನಿಮಾ ಗೆಲ್ಲಬೇಕಾಗ್ತದೆ. ಇಂಥ ಸಿನಿಮಾ ಗೆಲ್ಲಬೇಕು ಅಂತಾದರೆ ಫಸ್ಟ್ ಡೇ ಬಂದು ನೀವು ನೋಡಬೇಕು. ಫಸ್ಟ್ ಡೇ ಬಂದು ಜನ ಥಿಯೇಟ್ರಲ್ಲಿ ತುಂಬಿತು ಅಂತಾದರೆ ಮಾತ್ರ ಥಿಯೇಟ್ರಲ್ಲಿ ಸಿನಿಮಾ ನಿಲ್ತದೆ. ಸಿನಿಮಾ ಥಿಯೇಟ್ರಲ್ಲಿ ನಿಂತಿತ್ತು ಅಂತಾದರೆ ಮಾತ್ರ OTT ಅವರು ತಗೊಳ್ತಾರೆ, ಸ್ಯಾಟಲೈಟ್ ಅವರು ತಗೊಳ್ತಾರೆ, ಡಬ್ಬಿಂಗ್ ರೈಟ್ಸ್ ಬರ್ತದೆ, ರೀಮೇಕ್ ರೈಟ್ಸ್ ಬರ್ತದೆ. ಹಾಗಾಗಿ ನಮ್ಮ 40% ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಇನ್ನು ಉಳಿದ 60% ನೀವು ಮಾಡ್ತೀರಿ ಅಂತ ನಾನು ನಂಬಿದ್ದೇನೆ. ಸೊ ಶ್ರೀಮುಖ ಅವರೇ, ಧನ್ಯವಾದಗಳು ನಿಮಗೆ. ಇಷ್ಟು ಹೊತ್ತು ನಿಮ್ಮ ರಾಮಾಯಣದ ಕಥೆಯನ್ನ, ಅದರ ಜರ್ನಿಯನ್ನ ನಮ್ಮ ಆಡಿಯನ್ಸ್ಗೆ ಹೇಳಿದ್ರಿ. ಜುಲೈ 14ನೇ ತಾರೀಕು ಈ ಸಿನಿಮಾ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾನ ನೋಡಿ ಹೊಸ ಪ್ರತಿಭೆಗಳಿಗೆ ನಿಮ್ಮ ಆಶೀರ್ವಾದವನ್ನು ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.